ಕೆಇಬಿ ಮೀಟರ್ ಶಾರ್ಟ್ ಆಗಿ ಆಟೋಮೊಬೈಲ್ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಹುಬ್ಬಳ್ಳಿಯ ಸಂಶಿ ಎಂಬಲ್ಲಿ ನಡೆದಿದೆ. ಈ ಆಟೋಮೊಬೈಲ್ ಅಂಗಡಿ ಶರಣಪ್ಪ ಫಕೀರಪ್ಪ ಪಶುಪತಿ ಎಂಬವರದ್ದು ಎಂದು ತಿಳಿದು ಬಂದಿದ್ದು, ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಮುಂಚಾನೆ ಬೆಳಕಿಗೆ ಬಂದಿದೆ. ಆಟೋಮೊಬೈಲ್ ಅಂಗಡಿಯಲ್ಲಿ ಸುಮಾರು 4 ರಿಂದ 5 ಲಕ್ಷದವರೆಗೆ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಕೆಇಬಿ ಇಲಾಖೆಯವರ ಕಳಪೆ ಮೀಟರ್ ಜೋಡಣೆಯಿಂದ ಶಾರ್ಟ್ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಬಿಲಿಂದನೇ ಸುಟ್ಟೈತೆ. ಏನೇನು ಸುಟ್ಟರು? ಎಲ್ಲ ನಮ್ಮ ಟೂ ವೀಲರ್ ಮೆಟೀರಿಯಲ್ ಎಲ್ಲ ಸುಟ್ಟರು. ಟೈರ್ ಯಾವಾಗ ಆಯಿತು? ಇನ್ನು 7-15 ಆಯಿತು. ನಾವು ಕದ ಹಾಕೊಂಡು ಹೋಗಿದ್ವಿ. ಅವಾಗ ಮನ್ಯಾಗ ನಮ್ಮ ದೊಡ್ಡಮ್ಮ ತೀರ್ಕೊಂಡಿದ್ರಿ. ನಾವು ಬಂದಿದ್ದಿಲ್ರಿ, ಕದ ಹಾಕೊಂಡು ಹೋಗಿದ್ವಿ. ಅವಾಗ ಇದು ಇನ್ಸಿಡೆಂಟ್ ನಡೆದಿತ್ತು. ಆಜು ಬಾಜುದವ್ರು ಫೋನ್ ಹಚ್ಚಿಳಿಂದ ನಾವು ಇಲ್ಲಿ ಬಂದು ಕದ ತೆಗೆದು ಅವಾಗ ಎಲ್ಲರೂ ಸೇರಿ ಏನೇನು ಸಮಸ್ಯೆ? ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ನಾಗೇಗೌಡ ನೀಗೌಡ ಪಾಟೀಲ್ ಮಾತಾಡ್ದೆ. ಶರಣಪ್ಪ ಫಕೀರಪ್ಪ ಪಶುಪತಾಳ ಇಂಥವ್ರದ್ದು ಇದು ಅಂಗಡಿ ನಿನ್ನೆ ರಾತ್ರಿ 7:15 ಅಕಸ್ಮಾತ್ ಕೆಇಬಿ ನಿರ್ಲಕ್ಷ್ಯದಿಂದ ಹೊಸ ಮೀಟ್ರ್ ಅಳವಡಿಸಿದ್ದು ವೈರಿಂಗ್ ಸರಿಯಾಗಿ ಆಗಿದ್ದಕ್ಕೆ 5-6 ಲಕ್ಷ ರೂಪಾಯಿದ